ಯಕ್ಷಗಾನದಲ್ಲಿ ಪದ್ಯಗಳು ಒಂದು ನಿರ್ದಿಷ್ಟ ಸೂತ್ರವನ್ನು ಅವಲಂಬಿಸಿ ರಚನೆ ಆಗುತ್ತವೆ. ಉದಾಹರಣೆಗೆ ಮಾತ್ರಾಗತಿ, ಅಂಶಗತಿ ಅಂತ ಎರಡು ವಿಧ ಉಂಟು. ಮಾತ್ರಾಗತಿ ಅಂದರೆ ತಾಳದ ಒಂದು ಅಕ್ಷರಕ್ಕೆ ಸಾಹಿತ್ಯದ ಒಂದು ಅಕ್ಷರ ಸೇರಿ ಆಗುವಂಥದ್ದು ಮಾತ್ರಾಗತಿ. ನೋಡಿ ನಿರ್ಮಲ ಜಲ ಸಮೀಪದಿ, ಅದು ಮಾತ್ರಾಗತಿ. ತಕ್ಕಿಟ್ಟ ತಕ್ಕದ್ದಿಮಿ, ತಕ್ಕಿಟ್ಟ ತಕ್ಕದ್ದಿಮಿ, ಅದನ್ನೇ ನಿಧಾನ ತಿರುವುಡೆ ಅಂತ ಅಂದರೆ ಇದರ ವಿಳಂಬ ಗತಿಯಲ್ಲಿ ಹಾಡುವಾಗ ಇದೇ ಸಾಹಿತ್ಯವನ್ನು ನೋಡಿ ನಿರ್ಮಲ ಜಲ ಸಮೀಪದಿ ಅಂದರೆ ಪದ್ಯದ ಒಂದು ಅಕ್ಷರವನ್ನು ಎರಡು ಅಕ್ಷರ ಕಾಲಕ್ಕೆ ಹಿಗ್ಗಿಸಿ ಹಾಡುವ ಕ್ರಮ. ಈಗ ಒಂದು ಉದಾಹರಣೆ ಕೊಡ್ತೇನೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ. ಇದು ಸಾಹಿತ್ಯದ ಅಕ್ಷರವು ತಾಳದ ಅಕ್ಷರವು ಒಂದಕ್ಕೆ ಒಂದೇ, ಆದರೆ ಅದನ್ನೇ ನಿಧಾನ ತ್ರಿವುಡೆ ಅಥವಾ ವಿಳಂಬ ತ್ರಿವುಡೆ ಎಂಬುದರಲ್ಲಿ ಹಾಡುವಾಗ ಸಾಹಿತ್ಯದ ಒಂದು ಅಕ್ಷರ ಎರಡು ಅಕ್ಷರ ಕಾಲಕ್ಕೆ ವಿಸ್ತರಿಸಲ್ಪಡ್ತದೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ. ಇದು ತ್ರಿವುಡೆ ತಾಳದ ಮಟ್ಟಿಗೆ ಆಯಿತು. ಜಂಪೆ ತಾಳದಲ್ಲೂ ಅದೇ ಕ್ರಮ ಉಂಟು. ಜಂಪೆ ತಾಳದ ಹೆಚ್ಚಿನ ಸಾಹಿತ್ಯ ಎಲ್ಲ ಇರುವುದು ಅರೆಜಂಪೆಯಲ್ಲಿ ಅಥವಾ ತ್ವರಿತ ಜಂಪೆಯಲ್ಲಿ ಇರುವುದು. ಮುದ್ದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ. ಆದರೆ ಹಾಡುವಾಗ ನಾವೇನು ಮಾಡ್ತೇವೆ, ಅದರ ಕೊನೆಯ ಒಂದು ಚರಣವನ್ನು ಮಾತ್ರ ಅರರೆ ನಿನ್ನಯ, ಆ ಚರಣವನ್ನು ಮಾತ್ರ ತ್ವರಿತ ಜಂಪೆಯಲ್ಲಿ ಹಾಡ್ತೇವೆ. ಅದಕ್ಕೆ ಮೊದಲಿನ ಪದ್ಯಗಳನ್ನೆಲ್ಲ ಎಲ್ಲ ಚರಣಗಳನ್ನು ನಿಧಾನ ಜಂಪೆಯಲ್ಲಿ. ನಿಧಾನ ಜಂಪೆಗೆ ಅದು ಸೇರುವುದು ಹೇಗೆ ಅಂತ ಹೇಳಿದರೆ ಇದು ಪೂರ್ವೋಕ್ತ ಉದಾಹರಣೆ. ನೋಡಿ ನಿರ್ಮಲ ಜಲ ಸಮೀಪದಿ ಅದೇ ರೀತಿಯಲ್ಲಿ ಸೇರುವುದದು. ಮೂದದಿಂದ ನಿನ್ನ ಕೊಂಡಾಡುವೇನೋ ಅನವರತ ಮಾದ ಊರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ದ ದ ದ ಓ ದ ದ ದ ಓ. ಇದೇ ಕ್ರಮದಲ್ಲಿ ಹೋಗ್ತದೆ. ಅರರೆ ನಿನ್ನ ಎಂಬಲ್ಲಿ ಆಗುವಾಗ ತ್ವರಿತ ಜಂಬ. ಅರರೆ ನಿನ್ನಯ ಮಗಿಮೆಯನು ಪೊಗಳಲಳವಲ್ಲ ಧರಣಿಯನು ಪೊತ್ತಿರ್ದ ಶೇಷಗರಿದು ಹರಣ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ಮುದದಿಂದ ನಿನ್ನ
ಆ ಇದರಲ್ಲೂ ಅಥವಾ ತ್ರಿವಿಡ ತಾಳದಲ್ಲೂ 10 ಮಾತ್ರೆಯ ಸಾಹಿತ್ಯವೇ ಇರುವಂತಹ ರಚನೆ ಹಳೆಯ ಪ್ರಸಂಗಗಳಲ್ಲಿ ಉಂಟು. ಇತ್ತೀಚೆಗೆ ನಾನು ಬರೆದ ಕೆಲವು ಪ್ರಸಂಗಗಳಲ್ಲೂ ಸೇರಿಸಿದ್ದೇನೆ. ಅದರಲ್ಲಿ ಕಾರ್ತಿಕೇಯ ಕಲ್ಯಾಣ ಎಂಬ ಪ್ರಸಂಗದಲ್ಲಿ ತಾರಕಾಸುರನ ಉಪಟಳದ ಬಗ್ಗೆ ದೇವೇಂದ್ರ ಶಿವನಲ್ಲಿ ದೂರಿಕೊಳ್ಳುವ ಸಂದರ್ಭ, ದೇವೇಂದ್ರನನ್ನು ಕಂಡು ಶಿವ ಮಾತನಾಡಿಸುವ ಸಂದರ್ಭ. ಅಂದರೆ ಇದು ದಶಜಂಪೆ ಅಂತ ಅಲ್ಲಿ ರಾಗತಾಳ ಸೂಚಿಯಲ್ಲಿ ನಾನು ಕೊಟ್ಟಿದ್ದೇನೆ. ಇದು ಹೇಗೆ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಜಂಪೆ ತಾಳವೇ ಚತುರಸ್ಯ ಮಟ್ಯದ ರೂಪದಲ್ಲಿ ಇರುವುದು. ಚತುರಸ್ಯ ಮಟ್ಯ ತಾಳಕ್ಕೆ ಆಗುವಂತಹ ಸಾಹಿತ್ಯವನ್ನೇ ಇದಕ್ಕೆ ಅಳವಡಿಸಿಕೊಳ್ಳುವುದು. ಅದರ ತತ್ಕಾರ ತಾಂ ತತ್ತ ತಾಂ ತಾಂ ತತ್ತ ತಾಂ ತತ್ತ ತಾಂ ತತ್ತ ತಾಂ ತತ ತತ ಅಂತ ಮಾಡಿದ್ದು ಅದು ಎರಡೇ ಪಾರ್ಟ್ ಮಾಡಲಿಕ್ಕೆ. ತಾಂ ತತ ತಾಂ ತತ ತತ, ಒಂದು ಏಕತಾಳ ಒಂದು ರೂಪಕ ತಾಳ ಅಂತ. ಅದು ಈ ಚತುರಶ್ರ ಮಟ್ಯ ತಾಳದ ಲಕ್ಷಣ. ಅದನ್ನೇ ನಾವು ಅರೆಜಂಪೆಯನ್ನು ಎಳೆದು ಹಿಗ್ಗಿಸಿ 10 ಮಾತ್ರೆ ಮಾಡುವುದಕ್ಕಿಂತ 10 ಮಾತ್ರೆಯದ್ದೇ ಸಾಹಿತ್ಯ ಇದ್ದರೆ ಹೇಗೆ ಅನ್ನುವುದಕ್ಕೆ ಉದಾಹರಣೆಯಾಗಿ ಕಾರ್ತಿಕೇಯ ಕಲ್ಯಾಣದ ಒಂದು ಪದ್ಯವನ್ನು ಹಾಡ್ತೇನೆ ನೋಡಿ. ಬಾಂಧೆಯ ನೀಸು ಮನಸರೊಂದಿಗೆ ಸುರಪಾಲಕ, ಬಂದೆಯ ನೀ ಸುಮನಸರೊಂದಿಗೆ ಸುರಪಾಲಕ, ಬಾದಿಗ ಪವನಗಳೇ ನೆಂದನು ತನ್ನೊಡನೆ, ಒಂದುಳಿಯದ ಪೇಳೈ ವೃಂದಾರಗಪತಿ ದಯದಿಂದಲಿ ಮನದಿರವನು ಚಂದದಿ ಸಲಿಸುವೆನು, ಬಂದೆಯ ನೀರು ಮನಸರೊಂದಿಗೆ ಸುರಬಾಲಕ, ಒಂದು ಗಮನಿಸಿ, ಈ ಪದ್ಯವನ್ನು ತ್ವರಿತ ಜಂಪೆಗೆ ತಿರುಗಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಇದು ಇರುವುದೇ ದಶಜಂಪೆ, ದಶಮಾತ್ರ ಕಾಲದ ಜಂಪೆ ತಾಳದಲ್ಲಿ ಇರುವುದು. 5 ಅಕ್ಷರ ಕಾಲದ ತ್ವರಿತ ಜಂಪೆಯನ್ನು ಹಿಗ್ಗಿಸಿ ನಾವು ದಶಜಂಪೆಯನ್ನು ಆಡಿದಾಗೆ ಅರ್ಧದವರೆಗೆ ನಿಧಾನವಾಗಿ ನಿಧಾನ ತಾಳದಲ್ಲಿ ಹೇಳಿ ತ್ವರಿತಕ್ಕೆ ಹೋಗುವ ಕ್ರಮ ಉಂಟಲ್ಲ, ಆ ಕ್ರಮ ಇದರಲ್ಲಿ ಅಳವಡಿಸಲಿಕ್ಕೆ ಆಗುವುದಿಲ್ಲ. ಕಾರ್ತಿಕೇಯನು ತಾರಕಾಸುರನನ್ನು ವಧಿಸಿದ ನಂತರ ಅವನಿಗೆ ದೇವಸೇನಾನಿ ಎಂಬ ಅಧಿಕಾರ ಇಂದ್ರನಿಂದ ದತ್ತವಾಗ್ತದೆ. ಹಾಗೆ ಆ ದೇವಸೇನಾನಿಯಾಗಿ ಸ್ವರ್ಗಲೋಕದಲ್ಲಿರುವಾಗ ಕುಬೇರನ ಅನುಯಾಯಿಯಾದಂತಹ ಮಣಿಭದ್ರ ಎಂಬವನಲ್ಲಿ ಬೃಹಸ್ಪತಿ ಆಚಾರ್ಯರಲ್ಲಿ ಅರ್ಥನೀತಿ ಇತ್ಯಾದಿಗಳನ್ನು ಕಲಿಯುತ್ತಾ ಈ ಮಣಿಭದ್ರನಲ್ಲಿ ನಾಟ್ಯ ಅಭ್ಯಾಸ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ದೇವಲೋಕದಲ್ಲಿ ವಸಂತೋತ್ಸವ ಆಚರಿಸುವಾಗ ಆ ಸಂದರ್ಭದಲ್ಲಿ ಈ ದೇವಸೇನೆಯನ್ನು ಭೇಟಿಯಾಗ್ತಾನೆ. ಅಲ್ಲಿ ಅವಳನ್ನು ನೋಡಿ ಒಂದು ಪದ್ಯ, ಕಲಹಂಸಾಲಸಯಾನೆ ತಿಲ ಪುಷ್ಪನಾಸೆ,
ಕಲಹಂಸಾಲಸಯಾನೆ ತಿಲ ಪುಷ್ಪನಾಸೆ ನಿಲುವೆಗೆ ನರಚನ ಎಲೆ ಶಶಿಬಾಸೆ ನಿಲುವೆಯೇ ನರಚನ ಎಲೆ ಶಶಿಭಾಸೆ ಎಲೆ ಶಶಿಭಾಸೆ ಸುಲಲಿತಾಂಗಿಯ ನಿಮ್ಮ ನಿಲಯ ಬೆಲ್ಲಿಗುವುದು ಸುಲಲಿತಾಂಗಿಯ ನಿಮ್ಮ ನಿಲಯ ಬೆಲ್ಲಿಗುವುದು ತಿಳಿಸಾರ ಜೊತೆಗ್ಯಾರೆಂದೊಲಿದು ಪೇಳುವುದು ಕಲಹಂಸಾಲಸಯಾನೆ ತಿಲ ಪುಷ್ಪನಾಸೆ ನಿಲುವೆಯೇ ನರಚನ ಎಲೆ ಶಶಿಭಾಸೆ ಪುಷ್ಪನಾಸೆ ಹೀಗೆ ಪರಿಚಯ ಕೇಳಿದ್ದಕ್ಕೆ ಉತ್ತರವಾಗಿ ದೇವಸೇನೆ ಹೇಳುವಂಥ ಪದ್ಯವನ್ನು ನಾನು ಸಾರಂಗದಲ್ಲಿ ಹೇಳುತ್ತಿದ್ದದ್ದು. ದೇವಸೇನಾ ಪದೇ ಪೇಳುವೆ ಮಣಿದು ದೇವಸೇನಾಪತೆ ಪೇಳುವೆ ಮಣಿದು ಪೇಳುವೆ ಮಣಿದು ದೇವಸೇನಾಪತೆ ಪೇಳುವೆ ಮಣಿದು ದೇವೇಂದ್ರ ಸೂತೆಯರಾವ್ ಪಿತನ ಮಗೊಲಿದು ದೇವೇಂದ್ರ ಸೂತೆಯರಾವ್ ಪಿತನ ಮಗೊಲಿದು ದೇವಸೇನಾ ದೈತ್ಯ ಸೇನೆಯರೆನುತ ದೇವಸೇನಾ ದೈತ್ಯ ಸೇನೆಯರೆನುತ ಓವಿ ಕರೆವನೆಮ್ಮ ಓಪೆವು ತ್ವರಿತ ಓವಿ ಕರೆವನೆಮ್ಮ ಓಪೆವು ತ್ವರಿತ ದೇವಸೇನಾಪತೆ ಪೇಳುವೆ ಮಣಿದು ದೇವೇಂದ್ರ ಸುತೆಯರಾವ್ ಪಿತನ ಮಗೊಲಿದು ದೇವಸೇನಾಪತೆ ದಾಂಪತ್ಯ ಜೀವನ ಹೇಳಲಿಲ್ಲ. ನಿಮ್ಮ ಈ ಸಾಹಿತ್ಯ ಯಾತ್ರೆಯಲ್ಲಿ ಅವರ ಕೊಡುಗೆ? ಅವರ ಕೊಡುಗೆ ಇಲ್ಲದಿದ್ದರೆ ಆಗ್ತದ? ಅವರ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿದ ಕಾರಣವೇ ನಾನು ಈ ಕ್ಷೇತ್ರದಲ್ಲಿ ಇಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಏನು ವರ್ಷದಲ್ಲಿ ನಿಮ್ಮ ದಾಂಪತ್ಯ ಜೀವನ ಪ್ರಾರಂಭ ಆಯಿತು? ಅವರು ಎಲ್ಲಿ ಅವರು? ನನ್ನ ಶ್ರೀಮತಿ ತರಪಾಡಿ ಗ್ರಾಮದ ಅಲ್ಲಿಪಾದೆ ಸಮೀಪವಿರುವ ಒಲ್ಯಾಡಿ ಎಂಬಲ್ಲಿ ಹುಟ್ಟಿದವಳು. ಶೋಭಾ ಅಂತ ಹೆಸರು. ನಾನು ಮದುವೆ ಆಗುವಾಗ ನನಗೆ ವಯಸ್ಸು ಸ್ವಲ್ಪ ಮೀರಿತ್ತು, ಯಾಕೆಂದರೆ ನಮ್ಮ ಮನೆಯ ಕೆಲವು ಹೊಣೆಗಾರಿಕೆ ಎಲ್ಲ ಇತ್ತು. ಮನೆಯಲ್ಲಿ ಮದುವೆ ಮಾಡಿಕೊಡುವ ಹುಡುಗಿಯರ ಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ನಾನು ಮದುವೆ ಆಗುವಾಗ 37 ವರ್ಷ ಆಗಿತ್ತು. ಆವಾಗ ಇವಳಿಗೆ 19-20 ಅಷ್ಟು
ವರ್ಷದ ಅಂತರ ಇದ್ದರೂ ನಮ್ಮ ದಾಂಪತ್ಯದಲ್ಲಿ ಯಾವ ಬಿರುಕು ಇಲ್ಲದೆ ನನ್ನ ಯಕ್ಷಗಾನದ ಚಟುವಟಿಕೆಗಳಿಗೆ ಪೂರಕಳಾಗಿ ಪ್ರೇರಕಳಾಗಿ ಇಷ್ಟು ಸಮಯ ನನ್ನೊಂದಿಗೆ ಸಹಧರ್ಮಿಣಿಯಾಗಿ ಸಹಕರಿಸಿದ್ದಾಳೆ. ಯಕ್ಷಗಾನದ ಚಟುವಟಿಕೆ ಅಂದರೆ ನಾನು ಸ್ವಲ್ಪ ಜಡ ಸ್ವಭಾವದವ. ಹಾಗಾಗಿ ನಿದ್ದೆಯಿಂದ ಏಳಲಿಕ್ಕೂ ನಿದ್ದೆಯಿಂದ ಏಳಲಿಕ್ಕೂ ಯಾರಾದರೂ ಬಿಸಿ ಆಗಬೇಕಷ್ಟೇ. ಮತ್ತು ಆಟದಲ್ಲಿ ಪದ ಹೇಳಿ ಬಂದು ಮಲಗುವುದು ಕೂಡ ಲೆಕ್ಕಾಚಾರದ ನಿದ್ರೆ. ಅದಕ್ಕೆ ಮೊದಲು ಪೇಪರ್ ಓದುವುದು, ಏನಾದರೂ ಬರೆಯೋದು ಓದುವುದು ಮಾಡಿ ಆಮೇಲೆ ಮಲಗುವುದು. ಆ ಲೆಕ್ಕಾಚಾರದ ನಿದ್ರೆಯನ್ನು ಅಷ್ಟು ನಿಖರವಾಗಿ ತಿಳಿದು ಎಷ್ಟು ಹೊತ್ತಿಗೆ ಎಬ್ಬಿಸಿದರೆ ಇಷ್ಟು ಹೊತ್ತಿಗೆ ಹೊರಡ್ತಾರೆ ಅಂತ ಆ ಲೆಕ್ಕಾಚಾರ ಎಲ್ಲ ಮಾಡಿಕೊಂಡು ಎಬ್ಬಿಸ್ತಿದ್ದದ್ದು ನನ್ನವಳ ಒಂದು ದೊಡ್ಡ ಉಪಕಾರ ನನಗೆ. ಆಮೇಲೆ ಮಕ್ಕಳು ಅಷ್ಟೇ. ಮಕ್ಕಳು ನನಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನ ಹೆಸರು ಜೀವಿತೇಶ ಅಂತ, ಸಣ್ಣವನ ಹೆಸರು ಪರೀಕ್ಷಿತ ಅಂತ. ಶಿಷ್ಯವರ್ಗದಲ್ಲಿ ಇಲ್ಲಿ ಊರಲ್ಲಿ ಕೆಲವರಿದ್ದಾರೆ. ತಲಪಾಡಿ ದೇವಿ ಪ್ರಸಾದ್ ಆಳ್ವರು ಅದರಲ್ಲಿ ಒಬ್ಬರು. ಆಮೇಲೆ ಸಂಪಾಜೆ ಧೀರಜ್ ರೈಗಳು. ಅವರೆಲ್ಲ ಎಲ್ಲವನ್ನು ಆದಿಯಿಂದಲೇ ನನ್ನಲ್ಲಿ ಕಲಿತವರಲ್ಲ. ಸ್ವಲ್ಪ ಸ್ವಲ್ಪ ಅದರಲ್ಲಿ ಅನುಭವ ಪಡೆದು ಆಮೇಲೆ ನಾನು ಅಲ್ಲಿಗೆ ತಿದ್ದಲಿಕ್ಕೆ ಬರುವುದು ಅಂತ ಹೇಳೋದಿಲ್ವ, ಹಾಗೆ ಬಂದು ಈಗ ಒಳ್ಳೆ ಹೆಸರು ಪಡೀತಾ ಇದ್ದಾರೆ. ಒಳ್ಳೆಯ ಭವಿಷ್ಯ ಉಂಟು ಅಂತ ಕಾಣಿಸ್ತಾ ಇದೆ. ಧೀರಜ್ ರೈ ಅವರು ಟಿ ವಿಯಲ್ಲೆಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ದಾಯಿಜಿ ವರ್ಲ್ಡ್ನಲ್ಲಿ ಅವರ ಅಂಥದ್ದು ಯಕ್ಷರಸ ಅಲ್ವಾ, ಯಕ್ಷರಸ ಕಾರ್ಯಕ್ರಮ ಎಲ್ಲ ಅದು ಸರಣಿ ಕಾರ್ಯಕ್ರಮ. ಇದು ಒಂದು 30 ಎಪಿಸೋಡಿಗಿಂತ ಹೆಚ್ಚಾಯಿತಾ ಅಂತ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಉಂಟು ಪ್ರೇಕ್ಷಕರಿಂದ, ನೋಡುವವರಿಂದ. ದೇವಿ ಪ್ರಸಾದ್ ಆಳ್ವ ನಮ್ಮ ಕಟೀಲು ಮೇಳದಲ್ಲಿ ಈಗ ಮುಖ್ಯ ಭಾಗವತರ ಸ್ಥಾನಕ್ಕೆ ಪ್ರಮೋಷನ್ ಸಿಕ್ಕಿದೆ. ಈಗ ಪ್ರವರ್ಧಮಾನವಾಗಿ ಮುನ್ನಡೆಯುತ್ತಿರುವವರು ಇವರು. ನಮ್ಮ ಮಾಡೂರು ಮಯೂರ್ ನಾಯ್ಗರು ಇವರ ತಮ್ಮ. ಇವರೆಲ್ಲ ನನ್ನ ಬಳಿ ಬಂದು, ಆದರೆ ABCDಯಿಂದಲೇ ಪ್ರಾರಂಭ ಮಾಡಿದ್ದಲ್ಲ, ಅವರು ಅಕಾರದಿಂದಲೇ ಪ್ರಾರಂಭ ಮಾಡಿದ್ದಲ್ಲ. ಸ್ವಲ್ಪ ಸ್ವಲ್ಪ ಕಲಿತದ್ದನ್ನು ಸ್ವಲ್ಪ ತಿದ್ದುಪಡಿ ಎಲ್ಲ ಮಾಡಿ ಹಾಗೆ ಕಲಿತು ಈಗ ನಾನು ಅಂತಲ್ಲ, ಯಾವ ಭಾಗವತರಿಗೂ ಅವರ ಮನೋಧರ್ಮಕ್ಕೆ ಸರಿಯಾಗಿ ಬಾರಿಸುವಂತಹ ಒಂದು ಸಾಮರ್ಥ್ಯ ಮೈಗೂಡಿಸಿಕೊಂಡಿದ್ದಾರೆ. ಅದೊಂದು ಒಳ್ಳೆಯ ಸಂತೋಷದ ವಿಷಯ. ಚರಿಸುವ ಜಲದಲ್ಲಿ ಮಚ್ಚನಿಗೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಧರೆಯನ್ನು ಧರಿಸಿದವರ ಗವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಭೂಮಿಯ ದಾನವ ಬೇಡಿದಗೆ ತೈದತ್ತ ಭೂಮಿಯ ದಾನವ ಬೇಡಿದಗೆ ಆಮಗ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರ ರಸ ಗೋಪಾಲ ಕೃಷ್ಣಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಭಕ್ತಳ ನಿಂತಿಗ ಬೌದ್ಧನಿಗೆ ತೋದಿಲ್ಲತ್ತ ಭಕ್ತಳ ನಿಂತಿಗ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ ಹತ್ತವತಾರದಿ ಭಕ್ತರದೊಲಗುವ ಕರ್ತ ಶ್ರೀ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ. ಕರದೊಳು ಬಳಸು ಭಾಷಾಂಕುಶಧಾರಿಗೆ ಹರುಷದಿ ಭಕ್ತರ ಪುರೆವ ಬಗೆ ಉರಗಭೂಷಣನ ಕುಮಾರ
ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.